ಹಲವು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಮಂಜೇಶ್ವರ ಬ್ಲಾಕ್ ಕ್ಯಾಟ್ ಕ್ಲಬ್ನ ವತಿಯಿಂದ ಮಂಜೇಶ್ವರ ಗ್ರಾಮ ಪಂಚಾಯತ್ನ 18 ಹಾಗೂ 19ನೇ ವಾರ್ಡ್ನ ವ್ಯಾಪ್ತಿಯಲ್ಲಿರುವ ಡಾ ಸುಜೀರ್ ರಾವ್ ರಸ್ತೆಯಿಂದ ಮಂಜೇಶ್ವರ ಬೀಚ್ ರಸ್ತೆಯ ತನಕ ಶುಚೀಕರಣವನ್ನು ನಡೆಸಲಾಯಿತು. ರಸ್ತೆ ಬದಿಗಳಲ್ಲಿ ವಾಹನ ಸಂಚಾರಕ್ಕೆ ಹಾಗೂ ಕಾಲ್ನಡಿಗೆ ಯಾತ್ರಿಕರಿಗೆ ಸಮಸ್ಯೆಯಾಗ್ತಾ ಇದ್ದ ಪುನರುಗಳನ್ನು ತೆರವುಗೊಳಿಸಿದ್ರು. ರಸ್ತೆ ಬದಿಗಳಲ್ಲಿ ಗಬ್ಬೆದು ನಾರ್ತಾ ಇದ್ದ ತ್ಯಾಜ್ಯಗಳನ್ನು ಕೂಡ ವಿಲೇವಾರಿಗೊಳಿಸಲಾಯಿತು. ಮನೆ ಹಾಗೂ ವ್ಯಾಪಾರ ಕೇಂದ್ರಗಳವರು ಬಿಸಾಕಿರುವ ತ್ಯಾಜ್ಯಗಳೇ ಹೆಚ್ಚಾಗಿ ಕಂಡುಬಂದಿರುವುದಾಗಿ ವಾರ್ಡ್ ಸದಸ್ಯೆ ತಿಳಿಸಿದ್ರು. ಇನ್ನು ಮುಂದಕ್ಕೆ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಗ್ರಾಮ ಪಂಚಾಯತ್ನೊಂದಿಗೆ ಕೈಜೋಡಿಸುವಂತೆ ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡುವುದಾಗಿಯೂ ವಾರ್ಡ್ സദസ്യരാದ മുംതാസ് സമീറ ಹಾಗೂ ರೇಖಾ ತಿಳಿಸಿದ್ದಾರೆ. ബ്ലാക്ക് കാറ്റ്സ് ക്ലബിന്റെ നമ്മുടെ യുവാക്കളുടെ സഹകരണത്തോടുകൂടി മഞ്ചേശ്വരം ബീച്ച് റോഡിന്റെ ശുചീകരണ പ്രവർത്തനമാണ് നമ്മളിവിടെ നടത്തിക്കൊണ്ടിരിക്കുന്നത്. തീർച്ചയായും ഈ മേഖലയിൽ ഒരുപാട് കടകളിലെയും വീടുകളിൽ നിന്നും വലിച്ചെറിയുന്ന വേസ്റ്റുകളാണ് ഇവിടെ നമ്മൾക്ക് കാണാൻ വേണ്ടി സാധിച്ചത്. അത്തരത്തിലുള്ള വേസ്റ്റുകൾ ഒഴിവാക്കുന്നതിന് വേണ്ടിയും പഞ്ചായത്തിന്റെ നേതൃത്വത്തിൽ നമ്മുടെ വീടുകളിലൊക്കെ റിംഗ് കമ്പോസ്റ്റുകൾ സ്ഥാപിക്കുവാനും അതോടെ വലിച്ചെറിയുന്ന കച്ചറകൾ ഒഴിവാക്കാനും വേണ്ടിയുള്ള പ്രവർത്തനമാണ് നടത്തിക്കൊണ്ടിരിക്കുന്നത്. തീർച്ചയായും 18, 19 ವಾರ್ಡ್ ಅಡಂಗುന്ന ಶುಚೀಕರಣಕ್ಕೆ ಕ್ಲಬ್ ಅಧ್ಯಕ್ಷ ಶಾಹಿಲ್, ಸದಸ್ಯರುಗಳಾದ ಫೈಜಲ್, ನಿಜಾಮ್, ಸ್ಥಳೀಯರಾದ ಸಂಶುದ್ದೀನ್, ಸಾಹಿಬ್, ಅಬೂಬಕರ್, ಮುಸ್ತಫಾ ಹಾಗೂ ವಾರ್ಡ್ ಸದಸ್ಯರಾದ ಮುಂತಾಸ್ ಸಮೀರಾ ಹಾಗೂ ರೇಖಾ ಮುಂದಾಳತ್ವವನ್ನು ನೀಡಿದರು.